ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ ಮುಡುಬು. ಇವತ್ತು ನಾವು ಒಬ್ಬ ವಿಶೇಷವಾದಂಥ ಮಹಿಳೆಯನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ. ನನಗೆ ಈ ರಂಗು ಕಸ್ತೂರಿ ಚಾನಲ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂತ ಹೇಳ್ಬೋದು. ನಾನು ಇವರಿಗೆ ಭೇಟಿಯಾಗಿದ್ದು ಕೂಡ ನನ್ನ ಪುಣ್ಯ ಅಂತಲೂ ಹೇಳ್ಬೋದು. ಇವತ್ತು ನಾಳೆ ಹಲವಾರು ಜನ ಕೃಷಿ ಮಾಡ್ತಾರೆ, ಆದರೆ ಕೃಷಿಲಿ ಅತ್ಯುತ್ತಮವಾದಂಥ ಸಾಧನೆ ಮಾಡಿದಂಥ ಮಹಿಳೆ. ಕಲ್ಲು ಹೊಲ ನೋಡ್ಬೋದು, ಆಶ್ಚರ್ಯ ಆಗ್ತದೆ. ಈ ಹೊಲದಲ್ಲಿ ಎಲ್ಲಿ ಹುಡುಕಿದ್ರೂ ಈ ರೀತಿ ಕಲ್ಲುಗಳಿವೆ, ನೋಡ್ಬೋದು. ಈ ರೀತಿ ಕಲ್ಲುಗಳಿವೆ. ಇಂಥ ಕಲ್ಲನ್ನೇ ಅರಳಿ ಹೂವಾಗಿಸಿದಂಥ ಮಹಿಳೆ, ಅಂಥವ್ರನ್ನ ಭೇಟಿಯಾಗೋದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ನಮಸ್ಕಾರಮ್ಮ. ನಮಸ್ತೆ ಸರ್. ಮೊದಲಿಗೆ ನಮ್ಮ ಚಾನಲ್ ಮುಖಾಂತರ ರೈತರಿಗೆ ಪರಿಚಯ ಮಾಡಿಕೊಡಮ್ಮ. ನನ್ನ ಹೆಸರು ಅರುಣ ಅಂತ, ಯರ್ಬಳ್ಳಿ, ಗುಬ್ಬಿ ತಾಲೂಕು, ಹಾಗಲವಾಡಿ ಹೋಬಳಿ, ಮಂಚೂಲ್ದೊರೆ ಪೋಸ್ಟು, ತುಮಕೂರು ಜಿಲ್ಲೆ. ಎಲ್ಲ ರೈತ ಬಂದವರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು. ಈ ರೈತ ಮಹಿಳೆಯ ಸಾಧನೆ ಅಂತಿಂಥದ್ದಲ್ಲ. ಇಂಥ ಕಲ್ಲು ಹೊಲದಲ್ಲಿ ಅತ್ಯುತ್ತಮವಾದ ಬೆಳೆಯನ್ನು ಬೆಳೆದು ಇಡೀ ತುಮಕೂರು ಜಿಲ್ಲೆಗೆ ಒಬ್ಬ ಮಾದರಿ ರೈತ ಮಹಿಳೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಇವರು ಯಾವುದೇ ಕೆಮಿಕಲ್ ಬಳಸದೆ ಸಂಪೂರ್ಣ ಸಾವಯವ ಪದ್ಧತಿಯಲ್ಲಿ ಈ ರೀತಿ ಸಾಧನೆ ಮಾಡಿದ್ದಾರೆ. ಮೇಡಮ್, ಈ ರೀತಿ ನೀವು ಸಾಧನೆ ಮಾಡೋಕ್ಕೆ ಯಾರು ಸ್ಫೂರ್ತಿ, ಎಷ್ಟೆಲ್ಲ ಕಷ್ಟಪಟ್ರಿ, ನಿಮ್ದು ಎಷ್ಟು ಎಕರೆ ಹೊಲ ಇದೆ, ಸಂಪೂರ್ಣವಾದ ಮಾಹಿತಿನ ನಮ್ಮ ರೈತರಿಗೆ ತಿಳಿಸ್ರಿ. ಅಂದರೆ ಇದು ನಮ್ಮ 4 ಎಕರೆ 23 ಕುಂಟೆ ಇದೆ. ಅಂದರೆ ಈಗ ಏನಂದರೆ ಕೃಷಿಗೆ ಹೆಂಗೆ ಅಂದರೆ ಈಗ ನಾವು ಯಾರು ಗಂಡು ಮಕ್ಕಳಿಲ್ಲ, ಹಂಗಾಗಿ ನಾವು 3 ಜನ ಹೆಣ್ಮಕ್ಳು ಇದ್ದು, ಹಾಗಾಗಿ ಈಗ ನಾವು ಏನಾದರೂ ಮಾಡಬೇಕಂತ ಹೇಳಿ ಕೃಷಿಗೆ ಬಂದ್ವಿ. ಅಂದರೆ ಇದರಲ್ಲಿ ಅಡಿಕೆ, ತೆಂಗು, ಏಲಕ್ಕಿ, ಮೆಣಸು ಎಲ್ಲ ನಾವು ಸಮಗ್ರ ಕೃಷಿ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಈ ಭಾಗದಲ್ಲಿ ಏಲಕ್ಕಿ ಎಲ್ಲ ಬರಲ್ಲ ಅಂತ ಹೇಳ್ತಾರೆ, ಮಲೆನಾಡಿನಲ್ಲೇ ಜಾಸ್ತಿ. ನೀವು ಯಾವ ಥರ ಧೈರ್ಯ ಮಾಡಿ ಇಲ್ಲಿ ಏಲಕ್ಕಿ ಬೆಳಿತಾ ಇದ್ರಿ? ಅಂದರೆ ಸರ್, ಧೈರ್ಯ ಅಂದರೆ ನಾವು ಸ್ಟಾರ್ಟಿಂಗ್ 2 ಗಿಡ ತಂದಿಟ್ಟಿದ್ವಿ. ಅವ್ರ ಆಫೀಸರು ಹೇಳಿದ್ರು ಬೇಡ ಬರೋದಿಲ್ಲ ಅಂತ, ಆದರೂ 2 ಗಿಡ ಇಟ್ವಿ. 2 ಗಿಡದಲ್ಲಿ ಚೆನ್ನಾಗಿ ಬಂತು. ಅದಾದಮೇಲೆ ಅದೇ ಥರ ಜಾಸ್ತಿ ಮಾಡ್ಕೊಂಡು ಬಂದಿದ್ದೀವಿ. ಈಗ 1200 ಮೆಣಸು ಮಾಡಿದ್ದೀವಿ, ಒಂದು 800 ಏಲಕ್ಕಿ ಇದೆ. ಅದೇ ರೀತಿ ಈಗ ಮಾಡ್ತಾ ಇದ್ದೀವಿ. ಬೆಳೆ ಎಲ್ಲ ಬಂದಿದೆ. ಜೇನು ಕೃಷಿ ಕೂಡ ಮಾಡಿದಿರಿ, ಅದರ ಅನುಭವ ಯಾವ ರೀತಿ ಹೇಳ್ರಿ? ಅನುಭವ ಅಂದರೆ ಸರ್, ಅದು ನಮ್ಮ ಕಡೆ ಕರಡಿ ಇತ್ತು ತುಂಬ. ಇದು ಇಷ್ಟೊತ್ತಿಗೆ ಸಕ್ಸಸ್ಸೇ ಆಗೋಗ್ಬೇಕಾಗಿತ್ತು. ಸ್ಟಾರ್ಟಿಂಗ್ ಸುಮಾರು ಈಗ 4-5 ವರ್ಷದಲ್ಲೇ ಮಾಡಿದೆ. ನಮ್ಮ ಕಡೆ ಕರಡಿ ಇರೋದ್ರಿಂದ ಈಗ ಸಕ್ಸಸ್ ಆಗಿದೆ. ಅದು ಏನು ಮೇನ್ ಏನು ಜೇನು ಕೃಷಿಯಿಂದ ರೈತನಿಗೆ ಉಪಯೋಗ ಅಂದರೆ ಅದು ನಮಗೆ ಪರಾಗಸ್ಪರ್ಶ ಆಗೋದ್ರಿಂದ ಬೆಳೆಯಲ್ಲಿ ನಮಗೆ ಮೇನು ಲಾಭ, ಇಳುವರಿ ದ್ವಿಗುಣ ಆಗುತ್ತೆ. ಇದ್ರೊಳಗೂ ಈಗ ನಮಗೆ ಉಪಯೋಗಿಸ್ಕೊಂಡು ಈಗ ಕೆಲವು ಯುವಕರು ಇರ್ತಾರೆ, ಈಗ ಅದನ್ನೇ ಒಂದು ವೃತ್ತಿ ಬೇಕಾದ್ರೂ ಮಾಡ್ಕೊಬೋದು. ಈಗ ತುಂಬ ವಿಶೇಷವಾದ ಸ್ಥಾನಮಾನ ಇದೆ ಜೇನು ಕೃಷಿಗೆ, ಹಾಗಾಗಿ ಅದನ್ನು ಆಯ್ಕೆ ಮಾಡಿಕೊಂಡೆ. ನಿಮ್ಮ ಮೆಣಸು, ಅಡಿಕೆ, ತೆಂಗು ಜೊತೆಗೆ ಮತ್ತೆ ಏನೇನು ಬೆಳೆಗಳನ್ನು ಪ್ರಯೋಗ ಮಾಡಿದ್ರಿ ನಿಮ್ಮ ತೋಟದಲ್ಲಿ? ಅದೇ ಸರ್, ಈಗ ಲವಂಗ, ಜಾಕಾಯಿ, ಚಕ್ಕೆ ಎಲ್ಲ ಹಾಕಿದೀವಿ. ಅದು ಇನ್ನೂ ಬೆಳೆ ಬಂದಿಲ್ಲ. ಮತ್ತೆ ನಾವು ಸುಮಾರು ಹೂವು ಎಲ್ಲ ತರಕಾರಿ ಬೆಳಿತಿದ್ವಿ. ಈಗ ನೆರಳು ಇರೋದ್ರಿಂದ, ಆಳುಗಳದ್ದು ಇದಿರೋದ್ರಿಂದ ಹಂಗಾಗಿ ಈಗ ಅದು 0 ಕಲ್ಟಿವೇಶನ್ ಬೇರೆ ಮಾಡಿರೋದ್ರಿಂದ ತುಂಬ ಖುಷಿ ಆಗ್ತದೆ ನಿಮ್ಮ ತೋಟ ನೋಡಿ. ಅದರಲ್ಲಿ ಸಂಪೂರ್ಣ ಸಾವಯವ ಪದ್ಧತಿಯಲ್ಲಿ 0 ಕಲ್ಟಿವೇಷನ್ನಲ್ಲಿ ನೀವು ತೋಟನ ಇಂಪ್ರೂವ್ ಮಾಡ್ಕೊಂಡಿದ್ದೀರಿ. ಇಂಥ ಕಲ್ಲು ಹೊಲದಲ್ಲೂ ಕೂಡ ಅತ್ಯುತ್ತಮವಾದಂಥ ಬೆಳೆನ ತೆಗೆದಿದ್ದೀರಿ. ನಿಮ್ಮನ್ನು ನೋಡಿ ಇತರ ಮಹಿಳೆಯರಿಗೂ ಒಂದು ಇನ್ಸ್ಪಿರೇಷನ್ ಆಗಬೇಕು. ನೀವು ಈ ಹೊಸದಾಗಿ ಕೃಷಿ ಮಾಡುವವರಿಗೆ ನಿಮ್ಮ ಕಡೆಯಿಂದ ಏನು ಕಿವಿ ಮಾತಾಡೋಕ್ಕೆ ಇಷ್ಟಪಡ್ತೀರಿ? ಕಿವಿ ಮಾತಂದರೆ, ನಾವು ರೈತ ಆದವರು ಏನೋ ನಾನು ಹೇಳೋ ಪ್ರಕಾರ ನಮ್ಮ ಹತ್ರ ಎಷ್ಟಿರುತ್ತೋ ಅಷ್ಟನ್ನೇ ಮಾಡಬೇಕು. ಬಟ್ ಅಲ್ಲಿ ಕೃಷಿಗೆ ಬಂದಾಗ ತಾಳ್ಮೆ ಅನ್ನೋದಿರಬೇಕು ಮೈನು. ಅದು ರೈತನಿಗೆ ಒಂಥರ ಕೃಷಿ ಅಂದರೆ ತಪಸ್ಸಿದ್ದಂಗೆ. 1 ತಿಂಗಳು 2 ತಿಂಗಳಿಗೆ ರಿಸಲ್ಟ್ ನೋಡೋಕ್ಕಾಗಲ್ಲ. ನಾವು ಸುಮಾರು ವರ್ಷಗಳೇ ಬೇಕು. ಹಾಗಾಗಿ ತಾಳ್ಮೆ ಇರಬೇಕು. ಆಮೇಲೆ ನಮಗೇನು ಅನಿಸುತ್ತೋ ನಾವು ಅದನ್ನೇ ಮಾಡಬೇಕು. ಯಾರೋ ಲಕ್ಷಗಟ್ಟಲೆ ಹಾಕಿದ್ದಾರೆ ಅಂತ ನೋಡಿ ನಾವು ಮಾಡೋಕ್ಕೆ ಹೋದಾಗ ಎಲ್ಲ ಒಂದು ಕಡೆ ಕೈ ಸುಟ್ಕೊಳ್ತೀವಿ. ಅದಕ್ಕೆ ನಮಗೇನು ಅನಿಸುತ್ತೋ, ಆಮೇಲೆ ನಮಗೆ ಪರಿಚಯ ಇರೋ ಬೆಳೆ ಫಸ್ಟ್ ಬೆಳಿಬೇಕು, ಆಮೇಲೆ ಹಂತವಾಗಿ ನಾವು ಮಾಡ್ಕೊಂಡು ಹೋಗ್ಬೇಕು. ಬೇಕಾದ್ರೆ ಪ್ರಯೋಗಕ್ಕಾಗಿ 1-2 ಬೆಳೆನ ಮಾಡ್ಕೋಬಹುದು. ಈಗ ನಾವು ಆರ್ಥಿಕವಾಗಿ ಸ್ಟಾರ್ಟಿಂಗ್ ಕೃಷಿಗೆ ಬಂದಾಗ 1-2 ಬೆಳೆನಲ್ಲಿ ಫೇಲ್ ಆದಾಗ ಇನ್ನು ಕೃಷಿನೇ ಬೇಡ ಅನ್ನೋರು ಇರ್ತಾರೆ. ಆದಷ್ಟು ನಮಗೆ ಪರಿಚಯ ಇರೋ ಬೆಳೆ ಬೆಳೆದಾಗ ನಮಗೆ ಅದರಲ್ಲಿ ಅನುಭವ ಇರುತ್ತೆ. ಹಂಗಾಗಿ ಅವರಿಗೆ ಅನುಭವ ಯಾವುದಿರುತ್ತೆ ನೋಡಿ ಲೆಕ್ಕಾಚಾರ ಹಾಕಿ, ಇವತ್ತಿನ ತಂತ್ರಜ್ಞಾನ ತುಂಬ ಫಾಸ್ಟ್ ಇದೆ, ನೋಡಿಕೊಂಡು ಕೇಳಿ ಮಾಡ್ಬೋದು. ನೀವು ಈ ತೋಟನ ಶುರು ಮಾಡಬೇಕಾದ್ರೆ ಎಷ್ಟು ವರ್ಷ ಆಯ್ತು, ಎಷ್ಟು ವರ್ಷದಿಂದ ಶುರು ಮಾಡಿದಿರಿ? ನಿಮ್ಗೆ ಯಾವ ರೀತಿ ಲಾಭ ಅನಿಸ್ತಾ ಇದೆ ಈಗ? ಲಾಭ ಅಂದರೆ ಸರ್, ಈಗ
ಅಂದರೆ ನಮ್ಮ ತಾಯಿಯವರು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ನಾವು ಅಂದರೆ ಓದ್ಕೊಂತಲೇ ಕೃಷಿ ಮಾಡ್ಕೊಂಡು ಬಂದ್ವಿ. ಹೂವು ಎಲ್ಲ ಮಾಡ್ಕೊಂತ ಬಂದಿದ್ದೀವಿ. ಹಾಂ, ಅಂದರೆ ನಾವು ಇವತ್ತು ಈ ಮಟ್ಟದಲ್ಲಿ ಇದ್ದೀವಿ ಅಂದರೆ ನಮ್ಮ ತಾಯಿನೇ ಕಾರಣ. ಅವರ ನಮಗೆಲ್ಲ ಅಂದರೆ ಅವ್ರ ಕಷ್ಟ ನೋಡ್ಕೊಂಡು ನಮಗೆ ವಿಧಿ ಇಲ್ಲ, ನಾವು ಮಾಡಲೇಬೇಕಾ. ಈಗ ನಾವು ಇದ್ದಿದ್ರೆ ಮಾಡ್ತೀವಿದ್ವೋ ಹೆಂಗೋ ಗೊತ್ತಿಲ್ಲ, ನಮಗೂ ಅವಾಗೆಲ್ಲ ಸ್ವಲ್ಪ ಕಷ್ಟ ಅಲ್ವಾ, ಹಂಗಾಗಿ ಏನಾದರೂ ಮಾಡಲೇಬೇಕು, ವಿಧಿ ಇಲ್ಲ. ಈಗ ಬಂಡವಾಳ ಹಾಕಿ ತೆಗಿಯೋಕ್ಕಾಗಲ್ಲ, ಇರೋದನ್ನೇ ಬಂಡವಾಳ ಹಾಕೊಂಡು ಮಾಡಬೇಕು. ಅಂಥ ಪರಿಸ್ಥಿತಿನಲ್ಲಿ ಕೃಷಿ ಆಯ್ಕೆ ಮಾಡ್ಕೊಂಡ್ವಿ. ಅಂದರೆ ನಾವು ಸುಮಾರು ಅಂದರೆ ನಾವು ಜೊತೆಯಿಂದಲೂ ಈಗ ಅಂದರೆ ನಾವು ಹುಟ್ಟಿನಿಂದಲೂ ಕೃಷಿ ಕುಟುಂಬದಲ್ಲೇ ಹುಟ್ಟಿರೋದ್ರಿಂದ ಅವತ್ತಿನಿಂದಲೂ ಕೃಷಿ ಇದು ಮಾಡ್ಕೊಂಡೇ ಬಂದಿದ್ದೀವಿ. ಈಗ ನಿಮ್ಗೆ ಹೆಂಗೆ ಅನಿಸ್ತದೆ, ವಾರ್ಷಿಕ ಆದಾಯ ಎಷ್ಟರವರೆಗೂ ಬರ್ತದೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ. ಈಗ ವಾರ್ಷಿಕ ಆದಾಯ ಅಂದರೆ ಎಲ್ಲ ಸೇರಿಸಿ ನಾವು ಅಂದರೆ ಅಡಿಕೆ ತೆಂಗು ಅಷ್ಟೇ, ಇನ್ನು ಉಳಿದಿದ್ದೆಲ್ಲ ನಾವು ಖರ್ಚಿಗೆ ಇಟ್ಕೊಂಡ್ರು ಒಂದು 16-17 ಲಕ್ಷ ಆದಾಯ. 4 ಎಕರೆ ಹೊಲದಲ್ಲಿ ಇದೊಂದರಲ್ಲೇ, ಅದರಲ್ಲಿ ಇನ್ನೂ ಆದಾಯ ಏನಿಲ್ಲ. ಅದೇ ಎಲ್ಲ ತರಕಾರಿ ಅದು ಬೆಳ್ಕೊಳೋದು, ಏನೋ ನಮಗೆಲ್ಲ ರಾಗಿ ಭತ್ತ ಆ ಥರದ್ದೆಲ್ಲ ಅಲ್ಲೇ ಬೆಳ್ಕೊಳ್ತೀವಿ. ತಂಗಿ ಅಂತ ಹೇಳೋಕ್ಕೆ ನನಗೆ ತುಂಬ ಖುಷಿ ಆಗ್ತದೆ. ತಂಗಿ, ನಿಮ್ಮ ಈ ಸಾಧನೆನ ಪರಿಚಯಿಸಿ ಯಾರಾದರೂ ನಿಮಗೆ ಭೇಟಿ ಆಗೋದಾಗಲಿ, ನಿಮಗೆ ಸನ್ಮಾನಿಸೋದಾಗಲಿ ಈ ರೀತಿ ಕಾರ್ಯಕ್ರಮಗಳು ಮಾಡಿದ್ದಾರೆ ಸರ್. ಸುಮಾರು ಒಂದು 15-20 ಪ್ರಶಸ್ತಿ ತಗೊಂಡಿದ್ದೀನಿ ಸಂಘ ಸಂಸ್ಥೆಗಳು. ಅಂದರೆ ಫಸ್ಟು ನಾನು ಯಾರಿಗೆ ಅಂದರೆ ನಮ್ಮ IDF ಅಂತ ಒಂದು ಸಂಸ್ಥೆ ಇದೆ, ಫಸ್ಟು ನನ್ನ ಗುರುತಿಸ್ತವ್ರೆ ನಮ್ಮ IDF ಅವರು. ಅಂದರೆ ನಾನು ಅವರಿಗೆ ಲೈಫ್ ಟೈಮ್ ಚಿರಾಋಣಿ. ಅವರು ನನಗೆ ಫಸ್ಟ್ ಸ್ಟಾರ್ಟಿಂಗ್ ಕೊಟ್ಟಿದ್ದ ಅವಾರ್ಡ್ ಅಂದರೆ ಗುರುರಾಜ್ ಕರ್ಜಗಿ ಅವ್ರ ಕಡೆಯಿಂದ ಫಸ್ಟ್ ಕೊಟ್ಟಿದ್ದು ಅವರೇ. ಸುಸ್ಥಿರ ಕುಟುಂಬ ಅಂತ ಹೇಳಿ ಒಂದು ಅವಾರ್ಡ್ ಕೊಟ್ಟಿದ್ದರು, ಅದೇ ಫಸ್ಟು ನಾನು ತಗೊಂಡಿದ್ದು. ಅದಾದಮೇಲೆ ತಾಲೂಕು ಮಟ್ಟದ್ದು, ರಾಜ್ಯ ಮಟ್ಟದ್ದು, ಆಮೇಲಿಂದ ತಾಲೂಕು ಮಟ್ಟದ್ದು ರಾಜ್ಯೋತ್ಸವ ಪ್ರಶಸ್ತಿ ಎಲ್ಲ ಸುಮಾರು ತಗೊಂಡೆ. ಯಡಿಯೂರಪ್ಪ ಸರ್ ಅವ್ರ ಕಡೆಯಿಂದ ತಗೊಂಡಿದ್ದೆ. ಮತ್ತು ಈ ಸರಿ ಜಿಲ್ಲಾ ಮಟ್ಟದ್ದು ತುಮಕೂರಿಂದ ನಂದು 5ನೇ ತಾರೀಕಿದೆ ಪ್ರೋಗ್ರಾಮ್ ಬೆಂಗಳೂರಲ್ಲಿ. ತುಂಬ ಸಂತೋಷ ಆಯ್ತಮ್ಮ. ಇನ್ನೂ ಯಶಸ್ವಿ ಪಡಿಬೇಕು. ನೋಡಿ ನಮ್ಮ ಕರ್ನಾಟಕದ ರೈತ ಮಹಿಳೆ ಪ್ರತಿಯೊಬ್ಬರು ಕೃಷಿ ಮೇಲೆ ಆಸಕ್ತಿ ತೋರಬೇಕು. ನೀನು ಒಂದು ಇನ್ಸ್ಪಿರೇಷನ್ ಥರ ಅವರಿಗೆ ಆಗ್ಬೇಕಂತ ಆಶಿಸ್ತೀವಿ. ನೋಡಿದ್ರಲ್ಲ ರೈತ ಬಾಂಧವರೇ, ಇವ್ರನ್ನ ನೋಡಿದರೆ ಆ ರೀತಿಯಾಗಿ ತೋಟನ ಇಂಪ್ರೂವ್ ಮಾಡಿದ್ದಾರೆ. ಕಲ್ಲು ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಲ್ಲಿ ನೋಡಿದ್ರು ಬರೀ ಕಲ್ಲುಗಳಿದ್ದಾವೆ. ಇಂಥ ಹೊಲದಲ್ಲಿ ಅತ್ಯುತ್ತಮವಾದ ಒಂದು ವನನ ಸೃಷ್ಟಿ ಮಾಡಿದ್ದಾರೆ. ಅದು ಬರೀ ವನ ಅಲ್ಲ, ದುಡ್ಡಿನ ವನ. ಅಂಥ ಅದ್ಭುತವಾದಂಥ ತೋಟ ನೋಡಿ ನನ್ನ ಜೀವನದಲ್ಲೇ ಮೊದಲ ಬಾರಿ ಅಂತ ಹೇಳ್ಬೋದು. ಈ ರೀತಿಯಾಗಿ ಒಬ್ಬ ರೈತ ಮಹಿಳೆಯಾಗಿ ಇಂಥ ಅದ್ಭುತವಾದಂಥ ತೋಟನ ಸೃಷ್ಟಿ ಮಾಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಎಷ್ಟು ನಮಸ್ಕಾರ ಹೇಳಿದ್ರು ಸಾಲದು. ನನಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಹಲವಾರು ತೋಟಗಳನ್ನು ನೋಡಿದ್ದೀನಿ, ಆದರೆ ಇಂಥ ತೋಟ ನಾನು ಎಲ್ಲೂ ನೋಡಿಲ್ಲ. ಅವರು ಮೆಣಸಾಗಲಿ, ಏಲಕ್ಕಿ ಆಗಲಿ ತುಂಬ ಚೆನ್ನಾಗಿ ಬಂದಿದ್ದಾವೆ. ತೆಂಗಿನ ಕಾಯಿಗಳು ನೋಡ್ಬೋದು, ತುಂಬ ಕಾಯಿ ಹಿಡ್ದಾವೆ. ಅಡಿಕೆ ತೋಟನೂ ಅಷ್ಟೇ. ಈ ರೀತಿಯಾಗಿ ಒಬ್ಬ ಮಹಿಳೆಯಾಗಿ ಮಾಡೋದು ತುಂಬ ಕಷ್ಟದ ಕೆಲಸ. ಅಂಥ ಕಷ್ಟದ ಕೆಲಸವನ್ನು ತುಂಬ ಸರಳವಾಗಿ ಮಾಡ್ಕೊಂಬಂದಿದ್ದಕ್ಕೆ ನಮಗೆ ಒಂಥರ ಇವ್ರ ಮೇಲೆ ತುಂಬ ಗೌರವ ಬರ್ತಾಯಿದೆ ನನಗೆ. ಆ ರೀತಿಯಾಗಿ ಪ್ರತಿಯೊಬ್ಬ ರೈತರು ಮಾಡಿದರೆ ಯಾವ್ದು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಅರುಣ ಅವರೇ ಕಾರಣ. ಮತ್ತೊಮ್ಮೆ ತುಂಬ ಹೃದಯದಿಂದ ಧನ್ಯವಾದಗಳು ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ. ಇವರ ಸಾಧನೆ ಎಲ್ಲರಿಗೂ ಇನ್ಸ್ಪಿರೇಷನ್ ಆಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.